ಈವರೆಗೆ ಸುದ್ದಿ ಅಂತ ದಿನದ 24 ಗಂಟೆಗಳ ಸುದ್ದಿ ಭೇಟಿಯಲ್ಲಿದ್ದವರು ಸ್ಪೋರ್ಟ್ಸ್ ಡ್ರೆಸ್ ಹಾಕಿ ಕ್ರೀಡಾಂಗಣದಲ್ಲಿ ಹಾಜರಾಗಿದ್ರು. ಕೆಲವರು ಬ್ಯಾಟ್ ಬಾಲ್ ಹಿಡಿದು ಕ್ರಿಕೆಟ್ ಆಟಗಾರರಾದ್ರು. ಇನ್ನು ಕೆಲವರು ಬಾಳೆಹಣ್ಣು, ಚಕ್ಕುಲಿ, ಐಸ್ ಕ್ರೀಂ ತಿಂದ್ರೆ ಇನ್ನು ಕೆಲವರು ಮಸ್ತಾಗಿ ಗೋಣಿ ಚೀಲದಲ್ಲಿ ಓಡಿದ್ರು. ಅದರ ಝಲಕ್ ಎಲ್ಲಿದೆ ನೋಡಿ. ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಬ್ಯುಸಿಯಾಗಿರುವ ಪತ್ರಕರ್ತರು ನಿನ್ನೆ ಕೊಂಚ ಫ್ರೀಯಲ್ಲಿದ್ರು. ಕೈಯಲ್ಲಿ ಯಾವಾಗಲೂ ಪೆನ್ನು ಹಿಡಿದು ಬರೆಯುತ್ತಿದ್ದ ಪತ್ರಕರ್ತರು ನಿನ್ನೆ ಮಾತ್ರ ಕೈಯಲ್ಲಿ ಬ್ಯಾಟ್ ಹಿಡಿದು ಮೈದಾನದಲ್ಲೇ 6 ಬಾರಿಸಿದ್ದು. ಜೊತೆಗೆ ಬಾಳೆಹಣ್ಣು, ಚಕ್ಕುಲಿ, ಐಸ್ ಕ್ರೀಂ ತಿನ್ನುವ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾ ಸ್ಫೂರ್ತಿ ಮೆರೆದರು. ಇದೆಲ್ಲ ಕಂಡುಬಂದಿರುವುದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರ ವಾರ್ಷಿಕ ಕ್ರೀಡಾಕೂಟದಲ್ಲೇ ನಗರದ ನೆಹರು ಮೈದಾನದ ಫುಟ್ಬಾಲ್ ಮೈದಾನದಲ್ಲಿ ಪತ್ರಕರ್ತರಿಗಾಗಿ ವಿವಿಧ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಬೆಳಿಗ್ಗೆಯಿಂದಲೇ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ಸಂಭ್ರಮ ಪಟ್ಟರು. ಇನ್ನು ಕ್ರಿಕೆಟ್ ಪಂದ್ಯಾಟದಲ್ಲಿ ಸುದ್ದಿ ಬಿಡುಗಡೆ ಪುತ್ತೂರು ತಂಡ ಪ್ರಥಮ ಸ್ಥಾನವನ್ನ ಪಡೆದರೆ ವಿ4 ನ್ಯೂಸ್ ತಂಡ ರನ್ನರ್ ಅಪ್ ಪಡೆದುಕೊಂಡಿತು. ಬೆಸ್ಟ್ ಬೌಲರ್ ವಿ4 ನ್ಯೂಸ್ನ ವಂಶಿ ಹೆಗ್ಗಳಿಕೆಗೆ ಪಾತ್ರರಾದರೆ, ಇನ್ನು ಸುದ್ದಿ ಬಿಡುಗಡೆ ತಂಡದ ಶಿವಕುಮಾರ್ ಅವರು ಅತ್ಯುತ್ತಮ ಆಟಗಾರರಾಗಿ ಹೊರಹೊಮ್ಮಿದ್ರು. ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಗಣ್ಯರು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಅದೃಷ್ಟ ಕೂಪನ್ನಲ್ಲಿ ಅದೃಷ್ಟಶಾಲಿಗಳನ್ನ ಆಯ್ಕೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾ ಎನ್ ರಾಜೇಂದ್ರ ಕುಮಾರ್ ಅವರು, ಜೀವನದಲ್ಲಿ ಕ್ರೀಡೆಗೆ ಹೆಚ್ಚು ಒತ್ತು ಕೊಡಬೇಕು, ಪ್ರತಿಯೊಬ್ಬರಲ್ಲಿ ಕ್ರೀಡಾ ಸ್ಫೂರ್ತಿ ಇರಬೇಕು ಎಂದು ಹೇಳಿದರು. ಕ್ರೀಡಾಕೂಟವನ್ನು ಏರ್ಪಡಿಸಿತು. ಸಹಕಾರಿಗಳು ಮಾಧ್ಯಮದವರು, ರಾಜಕೀಯದವರು. ಸಹಕಾರಿಗಳು ರಾಜಕೀಯದವರನ್ನು ಸೋಲಿಸಿದ್ರು, ಸಹಕಾರಿಗಳನ್ನು ಮಾಧ್ಯಮದವರು ಸೋಲಿಸಿದ್ರು. ಹಾಗೆ ಜೀವನದಲ್ಲಿ ಕ್ರೀಡೆ ಅನ್ನುವಂಥದ್ದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗ್ತದೆ. ಇವತ್ತು ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳು ಅವರಿಗೆ ಪ್ರಶಸ್ತಿ ಸಿಗ್ಬೋದು, ಏನೋ ಬಹುಮಾನ ಸಿಗ್ಬೋದು. ಆದರೆ ಸಿಕ್ಕದವರು ಕೂಡ ಇನ್ನು ಮುಂದೆ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸ್ಕೊಂಡು ಇನ್ನು ಮುಂದೆಯೂ ಈ ಕ್ರೀಡೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ನಡೆಸುವಂಥ ಕ್ರೀಡೆ ಯಶಸ್ವಿಯಾಗಲಿ, ವರ್ಷಂಪ್ರತಿ ಈ ಕ್ರೀಡೆಯನ್ನು ನಡೆಸಿಕೊಳ್ಳಿ. ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವ ಅವರು ಮಾತನಾಡಿ, ಪತ್ರಕರ್ತರ ಕ್ರೀಡಾಕೂಟವು ಸಮಾಜದಲ್ಲಿ ಬಾಂಧವ್ಯವನ್ನ ಒಗ್ಗೂಡಿಸುವ ಕೆಲಸವಾಗಿದೆ ಅಂತ ಹೇಳಿದ್ರು. ತಾವೆಲ್ಲ ಪತ್ರಕರ್ತರು ಸುದ್ದಿಯಲ್ಲಿ ಮತ್ತು ಸಮಾಜಕ್ಕೆ ಮಾಹಿತಿ ಕೊಡುವುದರಲ್ಲಿ ನಿರತರಾಗಿರ್ತೀರಿ. ಆದರೂ ಇವತ್ತಿನ ಈ ಸಮಯದಲ್ಲಿ ತಾವು ಕ್ರೀಡೆಯಲ್ಲಿ ಕೂಡ ಉತ್ತಮವಾಗಿ ಪ್ರದರ್ಶನ ನೀಡುವುದರಲ್ಲಿ ತಾವೆಲ್ಲರೂ ಮುಂದಿದ್ದೀರಿ ಅಂತೇಳಿ ಈ ಕ್ರೀಡಾಕೂಟದಲ್ಲಿ ತೋರಿಸಿಕೊಟ್ಟಿದ್ದೀರಿ. ಅದೇ ರೀತಿ ಈ ಕ್ರೀಡಾಕೂಟ ತಮ್ಮೊಳಗೆ ಒಂದು ಬಾಂಧವ್ಯವನ್ನು ಮೂಡಿಸುವಂತಹ ಕ್ರೀಡಾಕೂಟ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿ ಈ ಸಂಘದ ಪ್ರಯತ್ನ ತಮ್ಮೆಲ್ಲ ಪತ್ರಕರ್ತ ಮಿತ್ರರೆಲ್ಲರೂ ಬಾಂಧವ್ಯದಲ್ಲಿ ಇರಬೇಕು ಎನ್ನುವ ಕಾರಣದಲ್ಲಿ ಈ ಕ್ರೀಡಾಕೂಟವನ್ನು ತಾವು ಆಯೋಜಿಸಿದ್ದೀರಿ. ಸಮಾರೋಪ ಸಮಾರಂಭದಲ್ಲಿ ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ, ವಿಜಯ ಕರ್ನಾಟಕ ಸ್ಥಾನೀಯ ಸಂಪಾದಕ ಯುಕೆ ಕುಮಾರನಾಥ್, ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಜಗನ್ನಾಥ್ ಶೆಟ್ಟಿಪಾಳ, ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಪತ್ರಕರ್ತರಾದ ಆತ್ಮಭೂಷಣ್, ಭಾಸ್ಕರ್ ರೈಕಟ್ಟ, ವಿಜಯ್ ಕೋಟ್ಯಾನ್ ಪಡು ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ವರ್ಷದ ಕ್ರೀಡಾಕೂಟದಲ್ಲಿ ಪತ್ರಕರ್ತರು ಮಸ್ತಾಗಿ ಎಂಜಾಯ್ ಮಾಡಿದ್ರು. ಸಂಜೆ ವೇಳೆಗೆ ಸುರಿದ ಮಳೆ ಸಮಾರೋಪ ಸಮಾರಂಭಕ್ಕೆ ತಂಪು ನೀಡಿತು. ಇಡೀ ದಿನ ಆಟವಾಡಿದ ವರದಿಗಾರರು ಮಸ್ತಾಗಿ ತಿಂದುಂಡು ಆಟವಾಡಿ ಬಹುಮಾನ ಪಡೆದು ಮನೆಗೆ ಹೋದ್ರು.
ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.